ನಮಸ್ಕಾರ ವೀಕ್ಷಕರೇ, ಆರೋಗ್ಯ ಕಿರಣ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ವೈದ್ಯರೊಂದಿಗಿನ ಈ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾವು ಚರ್ಮಕ್ಕೆ ಬರುವಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ವೈದ್ಯರೊಂದಿಗೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದೇವೆ ಮತ್ತು ಸಲಹೆಗಳನ್ನು ಕೇಳ್ತಾ ಇದ್ದೇವೆ. ಚಿಕಿತ್ಸೆಗಳ ಬಗ್ಗೆ ಕೂಡ ನಾವು ಕೇಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಅಂದರೆ ಚರ್ಮರೋಗ ಕಾಯಿಲೆಗಳ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಗಣೇಶ್ ಕಾಮತ್ ಅವರಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಮುಖ್ಯವಾಗಿ ಚರ್ಮಕ್ಕೆ ಬರುವಂಥ ಕಾಯಿಲೆಗಳು ಈ ಸಂದರ್ಭ, ಈಗ ಸೆಕೆಯ ಸಂದರ್ಭದಲ್ಲಂತೂ ಬಹಳ ವಿಶೇಷವಾಗಿ ಚರ್ಮಕ್ಕೆ ಒಂದು ಗಮನವನ್ನು ಕೊಡಬೇಕು ಅಂತ ಹೇಳಿ. ಆದರೆ ಈ ಸೆಕೆಗಾಲದಲ್ಲಿ ಬಹಳ ಮುಖ್ಯವಾಗಿ ಬೆವರು ಸಾಲೆ ಅಥವಾ ಸೆಕೆ ಪುಕೆ ಅಂತ ತುಳುವಿನಲ್ಲಿ ಹೇಳ್ತಾರೆ. ಏನಿದು ಬೆವರು ಸಾಲೆ? ಈ ಸಂದರ್ಭದಲ್ಲಿ ಯಾಕೆ ಅದು ಕಾಣಿಸಿಕೊಳ್ಳುತ್ತದೆ? ಶರೀರದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ದೇಹವು ಈ ಚರ್ಮ ರಂಧ್ರಗಳ ಮೂಲಕ ನೀರನ್ನು ಹೊರಸೂಸುತ್ತದೆ. ಅದಕ್ಕೆ ನಾವು ಬೆವರು ಅಂತ ಹೇಳ್ತೇವೆ. ಆ ಮೂಲಕ ನಮ್ಮ ದೇಹವನ್ನು ತಂಪಾಗಿ ಇರಿಸುತ್ತದೆ. ಸೊ ಬೇಸಿಗೆಯ ಧಗೆಯ ವಾತಾವರಣದಲ್ಲಿ ನಿರಂತರ ಬೆವರು ಬರುವುದು ಸಾಮಾನ್ಯವಾಗಿದೆ. ಆದರೆ ಕೆಲವು ಸಂದರ್ಭದಲ್ಲಿ ಈ ಬೆವರಿನ ಗ್ರಂಥಿಗಳ ಆರಿಫಿಸ್ ಅಂತ ಹೇಳ್ತೇವೆ ಅಥವಾ ರಂಧ್ರಗಳು ಅಡಚಣೆ ಉಂಟಾಗುತ್ತದೆ. ಅಡಚಣೆ ಉಂಟಾದಾಗ ಏನಾಗುತ್ತದೆ ಅಂದರೆ, ಬಟ್ಟೆ ಹಾಕಿದ ಜಾಗದಲ್ಲಿ, ಹೊರಗಿನ ಗಾಳಿ ತಾಗದ ಜಾಗದಲ್ಲಿ ನಿರಂತರ ಬೆವರು ಬಂದಾಗ ಆ ಬೆವರಿನ ಗ್ರಂಥಿಗಳು ಬ್ಲಾಕ್ ಅಂತ ಅಥವಾ ಅಡಚಣೆ ಆಗಿ ಅಲ್ಲಿ ಸಣ್ಣ ಸಣ್ಣ ಕೆಂಪು ಬಣ್ಣದ ಬೊಕ್ಕೆಗಳು ಕಾಣಿಸ್ಕೊಳ್ತವೆ. ಅದಕ್ಕೆ ನಾವು ಬೆವರು ಸಾಲೆ ಅಥವಾ ಸೆಕೆ ಬೊಕ್ಕೆ ಅಂತ ಹೇಳ್ತೇವೆ. ಇಂಗ್ಲೀಷಲ್ಲಿ ಪ್ರಿಕ್ಲಿ ಹೀಟ್ ಅಂತ ಹೇಳ್ತೇವೆ. ಓಕೆ, ಇದು ಅದು ಒಮ್ಮೆ ಬೆಳೀತದೆ ಮತ್ತೆ ಹೊಡಿತದೆ, ತುಂಬಾ ತುರಿಕೆ ಬರ್ತದೆ. ಹೌದು, ಅದು ಬಂದಾಗ ಫಸ್ಟಿಗೆ ನಿಮಗೆ ಚುಚ್ಚಿದಂತ ಅನುಭವ ಆಗ್ತದೆ. ದೇಹವಿಡೀ ಉರಿ ಬರಲಿಕ್ಕೆ ಶುರುವಾಗ್ತದೆ. ಮತ್ತೆ ನವೆಯ ಅನುಭವ ಉಂಟಾಗಿ ನಿಮಗೆ ಅಸಹನೀಯ ಕಿರಿಕಿರಿ ಉಂಟು ಮಾಡ್ತಾರೆ, ಮನಸ್ಸಿಗೆ ನೆಮ್ಮದಿಯನ್ನು ಕೆಡಿಸ್ತದೆ. ಆಗ ಈ ತುರಿಕೆ ಪ್ರಭಾವದಿಂದ ನಿಮಗೆ ತುರಿಕೆ ತಡೀಲಿಕ್ಕಾಗುತ್ತದೆ. ಯಾರಿಗೂ ಇನ್ನೊಬ್ಬನಿಗೆ ಹೇಳ್ಬೋದು ನಾವು ತುರಿಸ್ಬೇಡ ಅಂತ ಹೇಳಿ. ಆದರೆ ಆ ಬೆವರು ಪುನಃ ಬರುವಾಗ ಆ ಜಾಗದಲ್ಲಿ ವಿಪರೀತ ನವೆ ಅಥವಾ ತುರಿಕೆ ಬಂದು ನಾವೇನು ಮಾಡ್ತೇವೆ, ನಮ್ಮ ಉಗುರಿಂದ ಗಾಯಗಳನ್ನು ಮಾಡ್ತೇವೆ. ಆ ಗಾಯಗಳು ಸಣ್ಣ ಸಣ್ಣ ಹುಣ್ಣುಗಳಾಗಿ ಪರಿವರ್ತನೆ ಆಗಿ ಅದು ನಂಜಾಗಿ ಸೆಕೆ ಗುಳ್ಳೆಗಳು ಬಂದು ಅದು ಸೆಕೆ ಬೊಕ್ಕೆಗಳು ಅಂತ ನಾವು ಹೇಳ್ತೇವೆ. ವಿಪರೀತ ನೋವು ಇರ್ತದೆ. ಹೆಚ್ಚಾಗಿ ನಾವು ಬೆನ್ನಿನ ಭಾಗದಲ್ಲಿ ಅಥವಾ ಎದೆಯ ಭಾಗದಲ್ಲಿ, ಅಂದರೆ ಬಟ್ಟೆ ಹಾಕಿದ ಜಾಗದಲ್ಲಿ ಜಾಸ್ತಿ ಬರ್ತದೆ. ಅಥವಾ ಎಲ್ಲಿ ಜಾಸ್ತಿ ಹೋಗುದಿಲ್ಲ ಅಲ್ಲಿ. ಕೆಲವೊಮ್ಮೆ ಸಣ್ಣ ಮಕ್ಕಳಲ್ಲಿ ತಲೆಯಲ್ಲಿ ಅಥವಾ ಹಣೆಯಲ್ಲಿ ಸಹ ನಾವು ಸೆಕೆ ಬೊಕ್ಕೆಗಳು, ಕುತ್ತಿಗೆಯಲ್ಲಿ ಸಹ ಸೆಕೆ ಬೊಕ್ಕೆಗಳನ್ನು ನೋಡ್ತೇವೆ. ತಲೆಯಲ್ಲಿ ಯಾಕೆ ಡಾಕ್ಟರ್? ತಲೆಯಲ್ಲಿ ಬೇಕಾದಷ್ಟು ಬೆವರಿನ ಗ್ರಂಥಿಗಳು ಜಾಸ್ತಿ ಇದೆ, ಹಾಗಾಗಿ ಬರ್ತದೆ. ಓಕೆ, ಈಗ ಈ ಬೆವರು ಸಾಲೆಗಳು ಕೆಲವೊಮ್ಮೆ ಹೊಡೆದು ರಕ್ತ ಬರುವಂತ ಸಾಧ್ಯತೆಗಳು ಇದ್ದಾವ? ರಕ್ತ ಬರ್ಬೋದು ಅಥವಾ ಕೀವು ಬರ್ಬೋದು. ಅದು ಯಾವ ಸ್ಟೇಜಲ್ಲಿ ಉಂಟು ಅದರಲ್ಲಿ ಇದಾಗ್ತದೆ. ಕೆಲವರು ಸಣ್ಣ ಮಟ್ಟದಲ್ಲೇ ಬಂದು ವೈದ್ಯರ ಸಲಹೆಯನ್ನು ಪಡೀತಾರೆ. ಆಗ ರಕ್ತ ಬರುವುದು, ಕೀವು ಬರುವುದು ನಾವು ಸಣ್ಣ ಮಟ್ಟದಲ್ಲೇ ತಡೆಗಟ್ಬೋದು. ಕೆಲವರು ದೊಡ್ಡ ದೊಡ್ಡ ಬೊಕ್ಕೆ ಆದ ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಆಗ ಸ್ವಲ್ಪ ಸಲಹೆ ಸ್ವಲ್ಪ ಲೇಟ್ ಆಗ್ತದೆ. ಹಾಗಾಗಿ ನಾವು ಅದಕ್ಕೆ ಬೇಕಾದ ಔಷಧಿ, ಬೇರೆ ಬೇರೆ ವಿಧ ಇಲ್ಲ. ಸೆಕೆ ಬೊಕ್ಕೆ ಅಂದರೆ ಒಂದೇ, ಆದರೆ ಅದು ನಂಜಾಗೋದು ಜಾಸ್ತಿ. ಅದಕ್ಕೆ ನಂಜಾಗಲಿಕ್ಕೆ ಕಾರಣ ನವೆ ಬರುವಾಗ ಯಾರು ಸಹ ತುರಿಸದೇ ಇರುವುದಿಲ್ಲ. ತುರಿಕೆ ಮಾಡಿ ಮಾಡಿ ಅದು ಎಂತಾಗ್ತದೆ, ಸಣ್ಣ ಕಜ್ಜಿಗಳಾಗಿ ಅದರಲ್ಲಿ ಮತ್ತೆ ಕೀವು ತುಂಬಿಕೊಂಡು ರಕ್ತ ಎಲ್ಲ ಬರ್ಬೋದು. ಬಹಳ ಮುಖ್ಯವಾಗಿ ಇದಕ್ಕೆ ಈ ಬಿಸಿನೀರಿಂದಲೇ ಸ್ನಾನ ಮಾಡಬೇಕು. ಬಿಸಿನೀರಲ್ಲಿ ಸ್ನಾನ ಮಾಡಬಾರ್ದು. ಯಾಕೆಂದರೆ ಉಷ್ಣತೆ ಇನ್ನೂ ಜಾಸ್ತಿ ಆಗ್ತದೆ, ಇನ್ನೂ ಅದು ಸೆಕೆ ಬೊಕ್ಕೆ ಜಾಸ್ತಿ ಆಗುವಾಗ ಚಾನ್ಸಸ್ ಉಂಟು. ಕೆಲವರು ಅದು ಪೌಡರ್ ಎಲ್ಲ ಹಾಕ್ತಾರೆ, ಆಲ್ರೆಡಿ ಗೊತ್ತಲ್ಲ ನಿಮಗೆ. ಹೌದು. ಸೊ ಕೆಲವು ಪೌಡರ್ಗಳನ್ನು ಹಾಕಿ ಆಲ್ರೆಡಿ ಅಲ್ಲಿ ಬ್ಲಾಕ್ ಆಗಿದೆ. ಈ ಪೌಡರ್ಗಳು ಹೋಗಿ ಆ ಗ್ರಂಥಿಗಳ ರಂಧ್ರವನ್ನು ಇನ್ನಷ್ಟು ಬ್ಲಾಕ್ ಮಾಡಿ ಇನ್ನಷ್ಟು ದಪ್ಪ ದಪ್ಪ ಆಗಿ ಉರಿ ಜಾಸ್ತಿಯಾಗಿ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಆದಷ್ಟು ತಣ್ಣೀರಿನ ಸ್ನಾನ ಮಾಡಬೇಕು. ದಿವಸಕ್ಕೊಂದು 2-3 ಸಾರಿ ನಿಮ್ಮ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡಬೇಕು. ಸೊ ತಣ್ಣೀರಿನ ಸ್ನಾನ ಮಾಡಿದಷ್ಟು ನಿಮ್ಮ ದೇಹದ ಉಷ್ಣತೆ ಕಮ್ಮಿ ಆಗ್ತದೆ. ವಾತಾವರಣ ಉಷ್ಣತೆ ಜಾಸ್ತಿ ಉಂಟು, ಆದ ದೇಹದ ಉಷ್ಣತೆ ಕಮ್ಮಿ ಮಾಡಿದರೆ ಈ ಸೆಕೆ ಬೊಕ್ಕಗಳು ನಿಮಗೆ ಆರಾಮವನ್ನು ಕೊಡುತ್ತೆ. ಅದಕ್ಕೆ ಪೌಡರ್ ಹಾಕೋದು ಒಳ್ಳೆಯದಲ್ಲ, ಎಣ್ಣೆ ಹಾಕೋದು ಒಳ್ಳೆಯದಲ್ಲ. ಅದಕ್ಕೆ ಕೂಲಿಂಗ್ ಏಜೆಂಟ್ಸ್ ಅಂತ ಹೇಳ್ತಾರೆ, ನಮ್ಮಲ್ಲಿ ಕ್ಯಾಲಮಿನ್ ಅಂತ ಹೇಳ್ತಾರೆ, ಅದನ್ನು ಉಪಯೋಗ ಮಾಡಬಹುದು. ಹೌದು. ಮತ್ತೆ ಆದಷ್ಟು ಬೆವರನ್ನು ಹೀರಿಕೊಳ್ಳುವಂತ ಅಂತ ಹೇಳ್ತೇವೆ ನಾವು, ಹತ್ತಿ ಬಟ್ಟೆ ಅಂತ ಹೇಳ್ತೇವೆ, ಕಾಟನ್ ಡ್ರೆಸ್ಸಸ್. ಆದಷ್ಟು ತೆಳುವಾದ ಕಾಟನ್ ಡ್ರೆಸ್ಸಸ್ ಹಾಕಿದರೆ ಭಾರಿ ಉತ್ತಮ. ಸ್ವಚ್ಛವಾದ ಶುಚಿಯಾದ
ಹತ್ತಿ ಬಟ್ಟೆಗಳನ್ನು ಉಪಯೋಗಿಸುವುದು ಒಳ್ಳೆಯದು. ಮತ್ತು ಬಿಗಿ ಬಿಗಿ ಉಡುಪುಗಳನ್ನು ಧರಿಸುವುದು ಕೆಲವರಿಗೆ ಇರ್ತದೆ, ನೈಲಾನ್ ಜಾಕೆಟ್ಸ್ ಇದು ಎಲ್ಲ, ಅಂಥದನ್ನೆಲ್ಲ ಉಪಯೋಗ ಮಾಡೋದಿರೋದು ಒಳ್ಳೆಯದು. ಬಹಳ ಮುಖ್ಯವಾಗಿ ಸೆಕೆಗಾಲದಲ್ಲಿ ಹೇಗಿರಬೇಕು ಅದೇ ಅಂದರೆ ಚರ್ಮ ನಮ್ಮ ಪ್ರಾಯವನ್ನು ಹೇಳ್ತದೆ ಅಂತ ಒಂದು ಮಾತಿದೆ. ಸೊ ಹಾಗಾಗಿ ನಾವು ಚರ್ಮಕ್ಕೆ ಮಹತ್ವ ಕೊಡೋದು ಈ ದೃಷ್ಟಿಯಿಂದ ಉತ್ತಮ. ಅದರ ಜೊತೆಯಲ್ಲಿ ಇನ್ನೂ ಕೆಲವು ಚರ್ಮದ ಕಾಯಿಲೆಗಳು ಸೆಕೆಗಾಲದಲ್ಲಿ ಕಾಣಿಸಿಕೊಳ್ಳುವಂತ, ಅದು ಯಾವ ರೀತಿಯದ್ದು? ಅದು ಮೇನ್ಲಿ ಇದು ಶಿಲೀಂಧ್ರ ಅಂತ ಹೇಳ್ತೇವೆ ನಾವು, ಹೇಳ್ತಾರೆ ರಿಂಗ್ ವರ್ಮ್ ಅಂತ ಹೇಳ್ತಾರೆ. ಫಂಗಸ್ ಬಂದಿದೆ, ನಂಗೆ ಪುರಿಗಜ್ಜಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಹೌದು, ಬೆವರು ಜಾಸ್ತಿ ಬಂದ ಕೂಡಲೇ ಈ ಶಿಲೀಂಧ್ರಗಳು ಅಥವಾ ಫಂಗಸ್ ಬೆಳೀತದೆ. ಅದಕ್ಕೆ ಬೇಕು ಬೆವರು ಜಾಸ್ತಿ ಬಂದ ಕೂಡಲೇ ಈ ಶಿಲೀಂಧ್ರಗಳು ಬೆಳೆದು ಅಲ್ಲಲ್ಲಿ ನಮಗೆ ರಿಂಗ್ ವರ್ಮ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಹುಳ ಮೇಯುವುದು ಅಥವಾ ಎಂತ ಹೇಳ್ತಾರೆ, ರಿಂಗ್ ವರ್ಮ್ ಅಂತ ಹೇಳ್ತಾರೆ. ಅದು ಫಂಗಸ್ ಬಂದು ನಮಗೆ ವಿಪರೀತ ತುರಿಕೆ ಮಾಡಿ ನಮ್ಮ ಹತ್ರ ಹೇಗಾದ್ರೂ ಮಾಡಿ ತುರಿಕೆ ಕಮ್ಮಿ ಮಾಡಿ ಅಂತ ನಮ್ಮ ಎಲ್ಲಿಯೂ ಬೇಕಾದ್ರೂ ಬರ್ಬೋದು. ಆದರೆ ಹೆಚ್ಚಾಗಿ ಬೆವರು ನಿಲ್ಲುವ ಜಾಗ ಅಂತ ಹೇಳ್ತೇವೆ ನಾವು, ಗೊತ್ತುಂಟಲ್ಲ, ತೊಡೆಯ ಸಂದುಗಳಲ್ಲಿ, ಹೌದು, ತೋಳಿನ ಸಂದುಗಳಲ್ಲಿ, ಅಥವಾ ನಾವು ಪ್ಯಾಂಟ್ ಹಾಕುವ ಎಂತ ಹೇಳ್ತಾರೆ ವೇಸ್ಟ್ ಅಂತ ಹೇಳ್ತಾರೆ, ಎಲ್ಲೆಲ್ಲಿ ಬೆವರು ನಿಲ್ತದೆ ಅಲ್ಲಿ ಬರ್ತದೆ. ಮತ್ತೆ ನಾವೇ ಸ್ನಾನ ಮಾಡುವಾಗ ಟವೆಲನ್ನು ಉಪಯೋಗ ಮಾಡ್ತೇವೆ. ಅದೇ ಟವೆಲನ್ನು ನಾನು ಮುಖಕ್ಕೆ ಒರೆಸ್ತಿದ್ದರೆ ನಾನೇ ಆ ಫಂಗಸನ್ನು ಮುಖಕ್ಕೆ ನಾನು ತಂದುಕೊಂಡಾಗ ಆಗ್ತದೆ. ಸೊ ಮುಖದಲ್ಲಿ, ಕಿವಿಯಲ್ಲಿ, ಕುತ್ತಿಗೆಯಲ್ಲಿ, ಮತ್ತೆ ನಮ್ಮ ಹತ್ರ ಜಾಸ್ತಿಯಾಗಿ ಮುಖದಲ್ಲಿ, ಕಿವಿಯಲ್ಲಿ, ಕುತ್ತಿಗೆಯಲ್ಲಿ ಆಗಿ ಬಂದವರು ಸಹ ಇರ್ತಾರೆ. ಬಟ್ಟೆಗಳ ಮೂಲಕ ಅದು ಹರಡುವ, ಬಟ್ಟೆಗಳ ಮುಖಾಂತರ. ಹೌದು, ಒಬ್ಬರು ಉಪಯೋಗ ಮಾಡಿದ ಬಟ್ಟೆಯನ್ನು ಇನ್ನೊಬ್ಬರು ಉಪಯೋಗ ಮಾಡಿದ್ದಾರೆ. ಈಗ ಮುಖ್ಯವಾಗಿ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಕೆಲವೊಮ್ಮೆ ಬಟ್ಟೆಗಳನ್ನು ಅವರು ಎಕ್ಸ್ಚೇಂಜ್ ಮಾಡ್ತಾರೆ, ಉಪಯೋಗ ಮಾಡ್ತಾರೆ. ಮತ್ತೆ ಕಾಮನ್ ಬಾತ್ರೂಮ್ಸ್ ಅಂತ ನಾವು ಹೇಳ್ತೇವೆ. ಹಾಸ್ಟೆಲ್ಗೆ ನಮಗೆ ಅನುಗುಣವಾದ ಮನೆಯಲ್ಲಿ ಇದ್ದ ಹಾಗೆ ಬಾತ್ರೂಮ್ಸ್ಗಳು ಇರುವುದಿಲ್ಲ, ಕಾಮನ್ ಬಾತ್ರೂಮ್ಸ್ ಇರ್ತದೆ. ಈವನ್ ಈ ಬೆಡ್ಶೀಟ್ಸ್ಗಳಂತ ಹೇಳ್ತೇವೆ, ಅದರ ಮುಖಾಂತರ ಈ ಸ್ಪೋರ್ಗಳು, ಈ ಫಂಗಸ್ ಇದ್ದು ಸ್ಪೋರ್ಗಳು ಸ್ಪ್ರೆಡ್ ಆಗೋದು ಜಾಸ್ತಿ. ಈ ವಾತಾವರಣ ಅದಕ್ಕೆ ಮಾಡಿಸಿಕೊಂಡ ವಾತಾವರಣ ಅಂತ ಹೇಳ್ತೇವೆ. ಇದ್ರ ಬಗ್ಗೆ ಇನ್ನಷ್ಟು ನಾನು ಮಾಹಿತಿಗಳನ್ನು ತೆಗೆದುಕೊಳ್ಬೇಕು ಡಾಕ್ಟರ್. ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಮತ್ತೆ ವೈದ್ಯರೊಂದಿಗಿನ ಈ ಮಾಹಿತಿ ಕಾರ್ಯಕ್ರಮ ಮುಂದುವರೆಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ಆರೋಗ್ಯ ಕಿರಣದಲ್ಲಿ ಇವತ್ತು ಚರ್ಮ ರೋಗದ ಕಾಯಿಲೆಗಳ ಬಗೆಗೆ, ಬಹಳ ಮುಖ್ಯವಾಗಿ ಸೆಕೆಗಾಲದಲ್ಲಿ ಕಾಣಿಸಿಕೊಳ್ಳುವಂಥ ರೋಗಗಳು, ಇವುಗಳ ಬಗೆಗೆ ನಮ್ಮ ಜೊತೆಗೆ ಈಗಾಗಲೇ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಡರ್ಮಟಾಲಜಿ ವಿಭಾಗದ ಪ್ರೊಫೆಸರ್ ಆದಂಥ ಡಾಕ್ಟರ್ ಗಣೇಶ್ ಕಾಮತ್ ಅವರು ಈಗಾಗಲೇ ಮಾಹಿತಿಯನ್ನು ನೀಡ್ತಾ ಇದ್ರು. ಡಾಕ್ಟ್ರೆ, ನೀವು ಕೊನೆಯಲ್ಲಿ ಅದೇ ಶಿಲೀಂಧ್ರ ಕಾಯಿಲೆಗಳು ಅಥವಾ ರಿಂಗ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇದು ಹರಡಿಕೊಳ್ಳುವ ಸಾಧ್ಯತೆಗಳು ಅಂದ್ರೆ ಬಟ್ಟೆಗಳು, ಪರಸ್ಪರ ಬಟ್ಟೆಗಳು, ಅಥವಾ ನಮ್ಮ ಬಟ್ಟೆ ಒಂದು ಜಾಗದಿಂದ ಒರೆಸಿ ಮತ್ತೊಂದು ಜಾಗಕ್ಕೆ. ಹೌದು, ಈಗ ಕೆಲಸಕ್ಕೆ ಹೋಗ್ತಾರೆ ಕೆಲವರು, ಸಂಜೆ ಆದ ಕೂಡಲೇ ಬಟ್ಟೆಗಳನ್ನು ಅವರು ಅಲ್ಲಿ ಇಡ್ತಾರೆ. ಅವರ ಸಂಗಡಿಗರು ಅಂತ ನಾವು ಹೇಳ್ತೇವೆ, ಅವರು ಅವರ ಬಟ್ಟೆ ಮೇಲೆ ಇವರ ಬಟ್ಟೆ ಇರ್ತಾರೆ. ಒಂದು ವೇಳೆ ಆ ಬಟ್ಟೆ ಇರುವ ಜಾಗದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಫಂಗಸ್ ಇದ್ದರೆ ಆ ಫಂಗಸ್ ನನ್ನ ಬಟ್ಟೆಗೆ ಅಂಟಿದ್ರೆ ಮತ್ತೆ ನಾನು ಅದನ್ನು ಹಾಕ್ತೇನೆ. ಬೆವರಿನ ಮುಖಾಂತರ ಅದು ಶಿಲೀಂಧ್ರ ಕಾಯಿಲೆಗಳು ಅಂದ್ರೆ ಹೆಚ್ಚೆಚ್ಚು ಸ್ವಲ್ಪ ಗಂಭೀರವಾದ ಪರಿಸ್ಥಿತಿಗೆ ಹೋಗುವಂತ ಸಾಧ್ಯತೆ. ಗಂಭೀರ ಅಂದ್ರೆ ಇಡೀ ಬಾಡಿಗೆ, ಕೆಲವೊಮ್ಮೆ ಫುಲ್ ಬಾಡಿಗೆ ಸ್ಪ್ರೆಡ್ ಆಗ್ತದೆ. ಆಗ ತುಂಬ ಸಮಯ ಮದ್ದು ಬೇಕಾಗ್ತದೆ. ಮತ್ತೆ ಹೆಚ್ಚಿನ ಸಮಯದಲ್ಲಿ ಎಲ್ಲ ಮನೆಯಲ್ಲಿ ಎಲ್ಲರಿಗೆ ಹಬ್ಬಿರ್ತದೆ. ಆದರೆ ಹಣದ ಅಡಚಣೆಯಿಂದಾಗಿ ಕೆಲವರು ಒಬ್ಬರು ಇಬ್ಬರು ಬರ್ತಾರೆ, ಉಳಿದ 4 ಬರುವುದಿಲ್ಲ. ಆಗ ಎಂತಾಗ್ತದೆ, ಈ ಒಂದು ಗುಣ ಆಗಿರ್ತದೆ. ಆದರೆ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಬಟ್ಟೆ ಎಲ್ಲ ಒಟ್ಟಿಗೆ ಒಗಿತಾರೆ. ಹಾಗಾಗಿ ಇವರಿಗೆ ವಾಪಸ್ ಬರ್ತದೆ. ಹಾಗಾಗಿ ಪುನಃ ರಿಪೀಟ್ ಆಗುವ ಸಾಧ್ಯತೆಗಳು. ಬ್ಯಾಕ್ಟೀರಿಯಾಗಳು ಹೆಚ್ಚು ಸಮಯ ಇರ್ತದೆ. ಬ್ಯಾಕ್ಟೀರಿಯಾ ಅಲ್ಲ ಸರ್, ಅದು ಫಂಗಸ್ ಅಂತ ಹೇಳ್ತಾರೆ. ಹೌದು, ಹೆಚ್ಚು ಸಮಯ ಅಂದರೆ ನಿಮ್ಮ ಶುಚಿತ್ವದ ಮೇಲೆ ಹೊಂದಿಕೊಂಡಿರ್ತದೆ. ನೀವು ಆದಷ್ಟು ಕ್ಲೀನ್ ಇದ್ದರೆ ನಿಮ್ಮ ಬಟ್ಟೆಗಳು, ನಿಮ್ಮ ಟವೆಲ್ಗಳು, ಸೋಪುಗಳು ಬೇರೆಯವರು ಉಪಯೋಗ ಮಾಡದೆ ಹಾಗೆ ನೀವು ಸ್ವಲ್ಪ ಜಾಗ್ರತೆ ವಹಿಸಿದರೆ ಅದನ್ನು ಸಂಪೂರ್ಣವಾಗಿ. ಬೆವರು ಸಾಲಿಗೆ ಹೇಗೆ ನಾವು ಜಾಗ್ರತೆ ತೆಗೆದುಕೊಳ್ಬೇಕು, ಅದೇ ರೀತಿ ಜಾಗ್ರತೆ ಇದರಲ್ಲಿ ತಗೊಳ್ಳೋದು ಒಳ್ಳೆಯದು. ಇದಕ್ಕೆ ಶುಚಿತ್ವಕ್ಕೆ ಜಾಸ್ತಿ ಮಹತ್ವ ಕೊಡಬೇಕು. ಬೆವರು ಸಾಲೆ ಬೆವರು. ಸೊ ಆದಷ್ಟು ನೀವು ಹತ್ತಿಯ ಬಟ್ಟೆಗಳ ಇದರ ಗಂಭೀರ ಅಲ್ಲ, ಬೆವರು ಸಾಲೆ ಅಷ್ಟು ಗಂಭೀರ ಅಲ್ಲ. ಆದರೆ ಇದು ಬೆವರು ಜಾಸ್ತಿ ಬರುವ ಟೈಮಲ್ಲಿ ನೀವು ಸ್ವಲ್ಪ ನಿಮ್ಮ ಶುಚಿತ್ವ, ಚರ್ಮದ ಶುಚಿತ್ವ ಅಂತ ನಾವು ಹೇಳ್ತೇವೆ, ಆದಷ್ಟು ನಿಮ್ಮ ಬಟ್ಟೆಗಳನ್ನು ಹಾಗಾಗಿ ಅದು ರಿಂಗ್ ಆಗಿ ಬರುವುದರಿಂದ ಅದಕ್ಕೆ ರಿಂಗ್ ವರ್ಮ್ ಅಂತ ಹೇಳ್ತಾರೆ. ಹೌದು, ಸಣ್ಣ ಇದರಲ್ಲಿ
ಸಣ್ಣ ಸಣ್ಣ ಕೆಂಪು ಬಣ್ಣದ ರಿಂಗ್ಗಳು ಬರ್ತದೆ. ಅದರಲ್ಲಿ ವಿಪರೀತ ತುರಿಕೆ ಇರ್ತದೆ, ತಡಿಲಿಕ್ಕಾಗ ತುರಿಕೆ ಇರ್ತದೆ. ಮತ್ತು ಹೆಚ್ಚಾಗಿ ತುರಿಕೆ ಯಾವಾಗಲೂ ಸಂಜೆ ಬರ್ತದೆ. ಅಂದರೆ ನಾವು ಬೆಳಗ್ಗೆ ಫುಲ್ ಕವರ್ ಆಗಿರ್ತೇವೆ, ಸಂಜೆ ಮನೆಗೆ ಬಂದು ನಾನು ಬಟ್ಟೆಗಳನ್ನೆಲ್ಲ ತೆಗೆದಾಗ ಅದು ವಾತಾವರಣಕ್ಕೆ ಎಂತ ಹೇಳ್ತಾರೆ ಓಪನ್ ಆಗ್ತದೆ, ಆಗ ತುರಿಕೆ ಜಾಸ್ತಿ ಬರ್ತದೆ. ಇನ್ನು ಮೊಡವೆಗಳು ಕಾಣಿಸಿಕೊಳ್ಳುತ್ತೆ ಮುಖದಲ್ಲೇ ಹೆಚ್ಚಾಗಿ ಕಾಣಿಸಿಕೊಳ್ಳುದು. ಮುಖದಲ್ಲಿ ಹೆಚ್ಚಾಗಿ ಯೌವನದಲ್ಲಿ ಅಂತ ಹೇಳ್ತೇವೆ, ಹಾರ್ಮೋನಲ್ ಚೇಂಜಸ್ ಆಗ್ತದೆ. ಯೌವನ ನಿಮ್ಗೆ ಗೊತ್ತಿರಬಹುದು, ಮೊಡವೆ ಯಾವಾಗಲೂ ಹೆಚ್ಚಾಗಿ ಮುಖದಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಜಾಸ್ತಿ ಇದೆ, ಹಾಗಾಗಿ ಮುಖದಲ್ಲಿ ಕಾಣಿಸ್ಕೊಳ್ತದೆ. ಮತ್ತೆ ಕೆಲವೊಮ್ಮೆ ತಲೆಯಲ್ಲಿ ಹೊಟ್ಟು ಇದ್ರೆ ಬೆನ್ನಲ್ಲಿ, ಎದೆಯಲ್ಲಿ, ಕೈಯಲ್ಲಿ ಮೊಡವೆಗಳು ಕಾಣಿಸ್ಕೊಳ್ಳುತ್ತೆ. ಯಾಕೆ, ಏನು ಕಾರಣ ಮೊಡವೆಗಳು? ಅದಕ್ಕೆ ಆಯಿಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ, ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ. ಎಣ್ಣೆ ಸುರಿಸುವ ಗ್ರಂಥಿಗಳು ಇರ್ತದೆ. ಆ ಎಣ್ಣೆ ಸುರಿಸು ಈಗ ಪ್ಯೂಬರ್ಟಿ ಹೇಳುವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ತೇವೆ, ಹಾರ್ಮೋನಿನ ಬದಲಾವಣೆ ಏರುಪೇರಾಗ್ತದೆ. ಅದೇ ಟೈಮಲ್ಲಿ ನಾವು ಈಗದ ಯೌವನ ನಿಮ್ಗೆ ಗೊತ್ತುಂಟು, ಎಲ್ಲರೂ ಕರಿದ ತಿಂಡಿಗಳು ಗೊತ್ತುಂಟಲ್ಲ, ಸಿಹಿ ತಿಂಡಿಗಳು, ಬೇಕರಿ ಉತ್ಪನ್ನಗಳು, ಡೈರಿ ಉತ್ಪನ್ನಗಳು, ಮತ್ತೆ ಮೊಟ್ಟೆ ಗೊತ್ತಲ್ಲ ನಿಮಗೆ. ಸೊ ಅಂಥದ್ದೇ ಜಾಸ್ತಿ ಈಗದ ಜನರೇಷನ್ ನಿಮ್ಗೆ ಗೊತ್ತುಂಟು, ಫಾಸ್ಟ್ ಫುಡ್ ಅಂತ ನಾವು ಹೇಳ್ತೇವೆ, ಅಂಥದ್ದನ್ನೇ ಲೈಕ್ ಮಾಡ್ತಾರೆ, ಅಂಥದ್ದನ್ನೇ ಜಾಸ್ತಿ ಸೇವಿಸ್ತಾರೆ. ಈ ಹಾರ್ಮೋನಿನ ಬದಲಾವಣೆ ಆಗುವ ಸಂದರ್ಭದಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿ ಅದು ಈ ಎಣ್ಣೆ ಸುರಿಸುವ ಗ್ರಂಥಿಗಳನ್ನು ಇದು ಮಾಡ್ತಾರೆ, ಜಾಸ್ತಿ ಆಯಿಲ್ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಈಗ ಬೇಸಿಗೆ ಕಾಲದಲ್ಲಿ ನಿಮ್ಮ ಮುಖ ಆದಷ್ಟು ಬೇಗ ಎಣ್ಣೆ ಮುಖ ಆಗ್ತದೆ. ಬೆವರು ಮತ್ತು ಎಣ್ಣೆ ಒಟ್ಟಾಗಿ ಎಂತಾಗ್ತದೆ ಅಂತ ಹೇಳಿದರೆ ಆ ಗ್ಲ್ಯಾಂಡಿನ ಗ್ರಂಥಿಗಳು ಬ್ಲಾಕ್ ಆಗ್ತದೆ, ಬ್ಲಾಕ್ ಆಗಿ ಅಲ್ಲಿ ನಿಮಗೆ ಮೊಡವೆಗಳು ಹುಟ್ಟುತ್ತದೆ. ಓಕೆ, ಇದು ಎಷ್ಟನೇ ಏಜ್ ಅಲ್ಲಿ? ಸಾಧಾರಣ 13, ಕೆಲವರಿಗೆ 11 ವರ್ಷದಲ್ಲೇ ಬರಬಹುದು. ಕಂಟಿನ್ಯೂಸ್ಲಿ ಒಂದು 24-25 ವರ್ಷದವರೆಗೆ ಅದು ಅವರ ಹಾರ್ಮೋನ್ಸ್ ಯಾವಾಗ ಇದಾಗ್ತದೆ ಸ್ಟೇಬಲ್ ಆಗ್ತದೆ ಅಷ್ಟು ತನಕ ಮುಂದುವರಿಸಬಹುದು. ಓಕೆ, ಇದು ಮೊಡವೆಗಳು ಕೆಲವೊಮ್ಮೆ ಮುಖದಲ್ಲಿ ದೊಡ್ಡದಾಗ್ತದೆ, ಅದರಲ್ಲಿ ಬ್ಯಾಕ್ಟೀರಿಯಾ ಸೇರಿಕೊಂಡ್ರೆ ಮೊಡವೆಗಳಲ್ಲಿ ಕೀವಾಗ್ತದೆ. ಕೀವಾಗಿ ವಿಪರೀತ ನೋವೆಲ್ಲ ಇಷ್ಟು ದೊಡ್ಡ ಮೊಡವೆಗಳಾಗಿ ನಮ್ಮ ಹತ್ರ ಬರ್ತಾರೆ. ಮತ್ತೆ ಕೆಲವರಿಗೆ ಕಿಮುಚ್ಚುವ ಅಭ್ಯಾಸ ಇರ್ತದೆ, ನಿಮ್ಗೆ ಗೊತ್ತಿರ್ಬೋದು, ಅದನ್ನು ತೆಗೆಯುವಂತ ಒಂದು ನಿಮಗೆ ಟೆಂಪ್ಟೇಷನ್ ಅಂತ ಅದರಲ್ಲೇ ಕೈ ಇರ್ತಾರೆ. ನೀವೀಗ ಓದುವಾಗಲೂ ಅಥವಾ ಶಾಲೆಯಲ್ಲಿ ಪಾಠಕ್ಕೆ ಗಮನ ಕೊಡುವಾಗಲೂ ನಿಮ್ಮದು ನೆಮ್ಮದಿ ಇರುವುದಿಲ್ಲ. ಅದನ್ನು ಪೂಂಟಿ ತೆಗೆಯುವಂತ ನಾವು ಹೇಳ್ತೇವೆ, ಅದನ್ನು ಕಿಮುಚ್ಚುವುದಂತ ಹೇಳ್ತೇವೆ. ಅದನ್ನು ಕೈ ಹಾಕ್ತೇವೆ, ಅದರಲ್ಲಿ ಪುನಃ ಇನ್ಫೆಕ್ಷನ್ ಅಂದರೆ ನಂಜಾಗುವ ಸಾಧ್ಯತೆಗಳು ಜಾಸ್ತಿ. ಕೆಲವೊಮ್ಮೆ ಮುಖ ಊದ್ಕೊಂಡು ನಮ್ಮ ಹತ್ರ ಬರ್ತಾರೆ, ಅದು ಕೀವು ತೆಗಿಲಿಕ್ಕಂತ ಹೋಗಿ ಅದನ್ನು ಕಿಮುಚ್ಚುವುದು, ಅದು ಒಳ್ಳೆಯದಲ್ಲ, ಒಳ್ಳೆ ಲಕ್ಷಣ. ಒಂದು ಕಡೆಯಲ್ಲಿ ಇದ್ದಂತ ಮೊಡವೆ ಇದಕ್ಕಿದ್ದ ಹಾಗೆ ತನಗೆ ಮಾಯವಾಗಿ ಇನ್ನೊಂದು ಕಡೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೌದು, ಅಂದ್ರೆ ಮುಖದಲ್ಲಿ ಬೇಕಾದಷ್ಟು ಎಣ್ಣೆ ಸುರಿಸುವ ಗ್ರಂಥಿಗಳುಂಟು. ಅದೇ ಬ್ಯಾಕ್ಟೀರಿಯಾ ಇನ್ನೊಂದು ಗ್ರಂಥಿಯ ಒಳಗಡೆ ಹೋದ್ರೆ ಅಲ್ಲಿ ಅದು ಕೀವು ಮಾಡಬಹುದು. ಅದರ ಚಿಹ್ನೆಗಳನ್ನು ಉಳಿಸಿಕೊಂಡೇ ಹೋಗ್ತದೆ ಡಾಕ್ಟರ್, ಅದು ಮತ್ತೆ ಹೋಗ್ತದ? ಅದು ಮೊಡವೆ ಹೋಗ್ತದೆ, ಅದು ಹೋಗುವಾಗ ಕೆಲವರಿಗೆ ಕಲೆಗಳನ್ನು ಉಂಟು ಮಾಡ್ತದೆ, ಕಪ್ಪು ಕಪ್ಪು ಕಲೆಗಳನ್ನು ಉಂಟು ಮಾಡ್ತಾರೆ. ಮತ್ತೆ ಮೊಡವೆ ಜಾಸ್ತಿ ಆದಷ್ಟು ಎಂತ ಮಾಡ್ತಾರೆ, ಚರ್ಮಕ್ಕೆ ಹಾನಿ ಉಂಟು ಮಾಡ್ತಾರೆ. ಹಾಗಾಗಿ ನೀವು ನೋಡಿರ್ಬೋದು ಕೆಲವರ ಮುಖದಲ್ಲಿ ಸಣ್ಣ ಸಣ್ಣ ಹೊಂಡಗಳು, ಮೊಡವೆ ಬಂದಿದೆ ಅಂತ ಲಕ್ಷಣಗಳು, ಅದು ಕುರುಹುಗಳು ಅಂತ ನಾವು ಹೇಳ್ತೇವೆ, ಅದು ಕಾಣಿಸ್ಕೊಳ್ತದೆ. ಇದಕ್ಕೆ ಕೆಲವು ಈಗ ಕ್ರೀಮ್ಗಳನ್ನು, ಹೌದು, ಕ್ರೀಮ್ಗಳು ಆದಷ್ಟು ಬೇಗ ಎಂತ ಹೇಳ್ತಾರೆ, ರೋಗ ನಿರೋಧಕ ಔಷಧಿಗಳು ಸಿಗ್ತದೆ, ಮೊಡವೆಯನ್ನು ಕಮ್ಮಿ ಮಾಡುವಂಥ ಕ್ರೀಮ್ಗಳು ಸಿಗ್ತದೆ. ಮತ್ತು ಕೆಲವರು ಎಣ್ಣೆ ಕಮ್ಮಿ ಮಾಡ್ಲಿಕ್ಕೆ ಅಂತ ಹೇಳಿ ಕೆಲವು ಫೇಸ್ ವಾಶ್ ಅಂತ ಹೇಳ್ತೇವೆ, ಅದನ್ನೆಲ್ಲ ನಾವು. ಆದರೆ ಏಜ್ನ ಹಾರ್ಮೋನ್ ಇದೆಯಲ್ಲ ಡಾಕ್ಟರ್, ಹೌದು, ಈಗ ಈ ಮೊಡವೆಗಳನ್ನು ಆ ಕ್ರೀಮ್ ಹಾಕಿದ ಕೂಡಲೇ ಯಾವುದೇ ಕೆಲವೊಂದು ಕ್ರೀಮ್ಗಳನ್ನು ಕಂಟ್ರೋಲ್ ಬರ್ತದೆ, ಅಷ್ಟೇ ಕಂಟ್ರೋಲ್ ಬರ್ತದೆ. ಮತ್ತೆ ರಿಪೀಟ್ ಆಗ್ಬಹುದು. ಅದು ಎಲ್ಲ ನಿಮ್ಮ ಆಹಾರದ ಮೇಲೆ ಹೊಂದಿಕೊಂಡು, ಅದೇ ಬಹಳ ಮುಖ್ಯ ಅಂದ್ರೆ ಸಮತೋಲನ ಆಹಾರ ತಗೊಳ್ಳೋದು. ಆದಷ್ಟು ಸಿಹಿ ತಿಂಡಿಗಳು, ಐಸ್ ಕ್ರೀಮ್ ಅಂತ ಹೇಳ್ತೇವೆ ನಾವು, ಸಿಹಿ ತಿಂಡಿಗಳು ಅಂತ ಹೇಳ್ತೇವೆ. ಕರಿದ ಆಹಾರ ನಿಮ್ಗೆ ಹೆಚ್ಚಾಗಿ ಲೈಕ್ ಆಗುವಂಥದ್ದು ಕರಿದ ಆಹಾರಗಳು, ಬೇಕರಿ ಐಟಮ್ಸ್, ಹಾಲಿನ ಉತ್ಪನ್ನಗಳು ಅಂತ ಹೇಳ್ತೇವೆ. ನಿಮ್ಗೀಗ ಎಂತ ಹೇಳ್ತಾರೆ, ಚೀಸ್, ಬಟರ್ ಗೊತ್ತುಂಟಲ್ಲ, ಈಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸುಲಭ ಆಗುವಂಥದ್ದು ನಾವು ಲೈಕ್ ಮಾಡ್ತೇವೆ. ಸೊ ಅಂಥದ್ರಲ್ಲೆಲ್ಲ ಅಂದ್ರೆ ಅದರಲ್ಲಿ ತುಂಬಾ ಕೊಬ್ಬಿನಂಶ ಇದೆ, ನಿಮ್ಗೆ ಗೊತ್ತಿರ್ಬೋದು. ಕೊಬ್ಬಿನಂಶ ಇರುವುದು ಈ ಹಾರ್ಮೋನಿನ ಪ್ರಭಾವವನ್ನು ಇದು ಮಾಡ್ತದೆ. ಹಾಗಾಗಿ ಮೊಡವೆಗಳು ಸೆಕೆಗಾಲ ಅಂತಲ್ಲ, ಬೇರೆ ಕಾಲದಲ್ಲಿ ಸಹ ಬರ್ಬೋದು ಸರ್. ಆದ್ರೆ ಸೆಕೆಗಾಲದಲ್ಲಿ ಜಾಸ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಿಮ್ಮ ಮುಖ ಎಣ್ಣೆ ವಾತಾವರಣ ಉಷ್ಣತೆ, ಮತ್ತೆ ನಿಮಗೆ ಹೊರಗೆ ಹೋಗ್ಲೇಬೇಕಾಗ್ತದೆ. ಸೂರ್ಯನ ಬಿಸಿಲು ಸಹ ಮೊಡವೆಗಳನ್ನು ಜಾಸ್ತಿ ಮಾಡ್ತದೆ. ಆದಷ್ಟು ಮೊಡವೆ ಇರುವವರು ಸೂರ್ಯನ ಬಿಸಿಲಲ್ಲಿ ತಿರುಗಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಸೆಕೆಗಾಲದಲ್ಲಿ
ಕಡಿಮೆ ಮಾಡಿದ್ರೆ ಇನ್ನಷ್ಟು ಈ ಬಗ್ಗೆ ನಾನು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಬಹಳ ಮುಖ್ಯವಾಗಿ ಸೆಕೆಗಾಲದಲ್ಲಿ ಸೂರ್ಯನ ತಾಪಗಳು ಬಂದಾಗ ಚರ್ಮದ ಮೇಲೆ ಬೇರೆ ಬೇರೆ ಪ್ರತಿಕೂಲ ಪರಿಣಾಮಗಳು ಕೂಡ ಆಗುವುದಿದೆ. ಇದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ ವೈದ್ಯರೊಂದಿಗೆ ಈ ಸಂವಾದದಲ್ಲಿ. ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತೇನೆ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಚರ್ಮ ರೋಗದ ಬಗೆಗೆ, ಚರ್ಮದ ಕಾಯಿಲೆಗಳು, ಅದು ಕೂಡ ಸೆಕೆಗಾಲದಲ್ಲಿ ಬರುವಂಥ ಚರ್ಮ ರೋಗಗಳ ಕಾಯಿಲೆಗಳು ಏನು, ಅದಕ್ಕೆ ಚಿಕಿತ್ಸೆ ಏನು ಅಂತ ತಿಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಗಣೇಶ್ ಕಾಮತ್ ಅವರು ಇದ್ದಾರೆ. ಡಾಕ್ಟ್ರೆ, ಬೇಸಿಗೆಯಲ್ಲಿ ಸೂರ್ಯನ ಕಿರಣ ತಾಪ ಜಾಸ್ತಿ ಈ ಚರ್ಮಕ್ಕೆ ಬಹಳಷ್ಟು ಪ್ರತಿಕೂಲ ಬೀರ್ತದ ಇದು ಅಂತ? ಹೌದು, ಹೆಚ್ಚಾಗಿ ಪ್ರತಿಕೂಲ ಬೀಳ್ತದೆ. ಅಂದರೆ ಸೂರ್ಯನ ಕಿರಣಗಳಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ತಾರೆ, ಎ ಮತ್ತು ಬಿ. ಅದು ಎಂತ ಮಾಡ್ತದೆ ಅಂದರೆ ಚರ್ಮವನ್ನು ಘಾಸಿಗೊಳ್ತದೆ. ಹಾಗಾಗಿ ನೀವು ಸೂರ್ಯನ ಬಿಸಿಲಿಗೆ ತಿರುಗಾಡಿದಾಗ ನಿಮ್ಗೆ ಗೊತ್ತಿರ್ಬೋದು, ಚರ್ಮ ಕಪ್ಪಾಗೋದಂತ ನಾವು ಟ್ಯಾನಿಂಗ್ ಅಂತ ಹೇಳ್ತೇವೆ. ಹೌದು, ಕಪ್ಪಾಗ್ತದೆ ಅಥವಾ ದಪ್ಪ ಚರ್ಮದ ಹಾಗೆ ಆಗ್ತದೆ. ಮತ್ತು ಏನಾಗ್ತದೆ, ಸುಕ್ಕು ಗಟ್ಟಿದ ಹಾಗೆ ನಿಮಗೆ ಇದು ಕೊಡ್ತದೆ. ಸನ್ ಬರ್ನ್ ಅಂತ ನೀವು ಕೇಳಿರ್ಬೋದು. ವಿಪರೀತವಾಗಿ ಸನ್ ಬರ್ನ್ಸ್ ಅಂತ, ನನಗೆ ಸನ್ ಬರ್ನ್ ಆಗಿದೆ ಅಂತ ಹೇಳ್ತೇವೆ. ಎಸ್ಪೆಷಲಿ ವಾಟರ್ ಪಾರ್ಕಿಗೆಲ್ಲ ಹೋಗಿ ಹಿಂದುಗಡೆ ಬರುವಾಗ ನನ್ನ ಚರ್ಮ ಕಪ್ಪು ಕಪ್ಪಾಗಿದೆ, ಚರ್ಮದಲ್ಲಿ ಬರ್ನ್ಸ್ ಆಗಿದೆ ಅಂತ ಹೇಳಿಕೊಳ್ಳುವ ನಾವು ಕೇಳ್ತಾ ಇದ್ದೇವೆ. ಮತ್ತು ಮುದಿ ಚರ್ಮದ ಹಾಗೆ ಈ ಎಂತ ಹೇಳ್ತೇವೆ, ಪ್ರಾಯ ಕಮ್ಮಿ ಇದ್ರೂ ಸಹ ನಿಮ್ಮ ಚರ್ಮ ಸ್ವಲ್ಪ ಪ್ರಾಯದವರ ಹಾಗೆ, ಹೌದು, ಮುದಿ ಚರ್ಮದ, ಹೌದು, ಬೆಳವಣಿಗೆ ಆಗ್ತದೆ. ಹಾಗೆ ಈ ಸಂದರ್ಭದಲ್ಲಿ ಅಂದ್ರೆ ಸೂರ್ಯನ ಕಿರಣಗಳು ಬಿದ್ದಾಗ ಕೆಲವೊಮ್ಮೆ ಅರ್ಧ ಮೈ ಕಪ್ಪು ಅರ್ಧ ಮೈ ಬಿಳಿ. ಹೌದು, ನೀವೀಗ ಹಾಫ್ ಶರ್ಟ್ ಹಾಕುದಾದ್ರೆ ನಿಮ್ಮದು ಮೇಲೆ, ನನ್ನದು ಇದು ನಾರ್ಮಲ್ ಸ್ಕಿನ್, ನನ್ನ ರೆಗ್ಯುಲರ್ ಕಲರ್ ಇದು, ನಂದು ಈಗ ನೋಡಿ ಕಲರ್ ಚೇಂಜ್ ಆಗಿದೆ, ಕಪ್ಪಾಗಿದೆ, ಅದಕ್ಕೆ ಏನಾದ್ರು ಕ್ರೀಮ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆಲ್ಲ ನಾವು ಸನ್ ಟ್ಯಾನಿಂಗ್ ಅಂತ ಹೇಳ್ತಾರೆ, ಕಪ್ಪಾಗೋದು. ಹೌದು, ಸೊ ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ಸನ್ ಸ್ಕ್ರೀನ್ಸ್ ಅಂತ ನೀವು ಕೇಳಿರ್ಬೋದು. ಈಗ ಮಳೆಗಾಲ ಬಂದಾಗ ನಾನು ಕೊಡೆ ಹಿಡಿತೇನೆ, ಹೌದಲ್ವಾ? ಸೊ ಸೂರ್ಯನ ಕಿರಣಗಳಿಂದ ಏನು ಮಾಡೋದು, ತಪ್ಪಿಸ್ಕೊಳ್ಬೇಕು. ಒಂದೇ ತಪ್ಪಿಸ್ಕೊಳ್ಬೇಕಾದ್ರೆ ನೀವು ಫುಲ್ ಕವರ್ ಮಾಡುವಂಥ ಡ್ರೆಸ್ ಹಾಕಬೇಕು, ಅಥವಾ ಸನ್ಸ್ಕ್ರೀನ್ಗಳನ್ನು ಉಪಯೋಗ ಮಾಡಬಹುದು. ಒಂದೆಡೆ ತುಂಬಾ ಸೆಕೆ ಇರ್ತದೆ, ಹಾಗಾಗಿ ನಾವು ಶರ್ಟ್ಗಳನ್ನ ಹಾಕಿಕೊಳ್ಳೋದ್ರ ಬಗ್ಗೆ ನಾವು ತುಂಬಾ ಇದು ಮಾಡ್ತೇವೆ. ಅಂದ್ರೆ ಉದ್ದ ಕೈ ಶರ್ಟ್ ಹಾಕೋದು ಸೆಕೆಗಳಲ್ಲಿ ಬಹಳ ಮುಖ್ಯನಾ ಅಂತ ಅನ್ನೋದು? ಉದ್ದ ಕೈ ಶರ್ಟ್ ಹಾಕಿದ್ದು ಒಳ್ಳೆಯದು, ಆದರೆ ಈ ಸೆಕೆಂಡ್ ತಡೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವರು ಸಣ್ಣ ತೋಳಿನ ಶರ್ಟ್ಗಳನ್ನು ಹಾಕ್ತಾರೆ. ಆಗ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ಆ ಓಪನ್ ಇರುವ ಪ್ಲೇಸಲ್ಲಿ ಸನ್ಸ್ಕ್ರೀನ್ ಅಂತ ಸಿಗ್ತದೆ. ಅದು ಸೂರ್ಯನ ಕಿರಣಗಳನ್ನು ಚರ್ಮಕ್ಕೆ ಹಾನಿಯಾಗದಾಗೆ ತಡೆಗಟ್ತದೆ. ಅಂಥದ್ದನ್ನು ನೀವು ಉಪಯೋಗ ಮಾಡ್ಬೋದು. ಬಹಳ ಮುಖ್ಯವಾಗಿ ಮಕ್ಕಳಿಗೆ ತುಂಬಾ ಪರಿಣಾಮ ಬೀರ್ತದೆ ಸೆಕೆಗಾಲದಲ್ಲಿ. ಚರ್ಮದ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಳ್ಬೇಕಾ, ಹೇಗೆ ಡಾಕ್ಟ್ರೆ? ಅದೇ, ಮಕ್ಕಳು ಹೆಚ್ಚಾಗಿ ಬಿಸಿಲಲ್ಲಿ ಆಡುವುದಿದ್ರೆ ಅವರಿಗೆ ಆದಷ್ಟು ಬೇಗ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಚರ್ಮದ ನಂಜು ಉಂಟು ಮಾಡಿ ಚರ್ಮದಲ್ಲಿ ಸಣ್ಣ ಸಣ್ಣ ಬೊಕ್ಕೆಗಳು ಹೇಳ್ತವೆ. ಮತ್ತು ಆ ಬೊಕ್ಕೆಗಳು ಕೀವು ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ತಾಗಿ ಫುಲ್ ಕಜ್ಜಿಗಳು ಆಗ್ತವೆ. ಸೊ ಹಾಗಾಗಿ ಆದಷ್ಟು ಬೇಗ ನೀವು ಅದಕ್ಕೆ ಸೂಕ್ತವಾದ ಮದ್ದನ್ನು ತಗೊಳ್ಳೋದು ಒಳ್ಳೆಯದು. ಹೇಗೆ ಸೇಫ್ಟಿ ಹೇಗೆ ಡಾಕ್ಟರ್? ಈಗ ಸೇಫ್ಟಿ ಅಂದರೆ ಆದಷ್ಟು ನೀವು ಸ್ನಾನ ಮಾಡುವುದು ಅಂತ ಹೇಳ್ತೇವೆ ನಾವು, ದಿವಸಕ್ಕೆ 1-2-3 ಬಾರಿ ಸ್ನಾನ ಮಾಡುವುದು. ಆ ರೀತಿಯಲ್ಲಿ ನಿಮ್ಮ ಚರ್ಮದ ಶುಚಿತ್ವವನ್ನು ಕಾಪಾಡುವುದು, ಮತ್ತು ಶುಚಿಯಾದ ಸ್ವಚ್ಛವಾದ ಬಟ್ಟೆಯನ್ನು ಧರಿಸುವುದು, ಮತ್ತು ಆದಷ್ಟು ಬಿಸಿಲಲ್ಲಿ ಆಡೋದನ್ನು ಕೆಲಸ ಮಾಡಬೇಕಂತ ಕೆಲವೊಮ್ಮೆ ಅನಿವಾರ್ಯತೆಗಳು, ಉದಾಹರಣೆಗೆ ಟ್ರಾಫಿಕ್ ಪೊಲೀಸ್, ಹೌದು, ಇಂಥ ಕೆಲಸ ಮಾಡುವವರು, ಅಂಥವರು ಸನ್ಸ್ಕ್ರೀನ್ಗಳನ್ನು ಉಪಯೋಗ ಮಾಡೋದು ಒಳ್ಳೆಯದು. ಬಿಳಿ ಅಂಗಿಗಳನ್ನು, ಹೌದು, ಬಿಳಿ, ಹೌದು. ಅಂದರೆ ಬೇರೆ ಬಟ್ಟೆಗಳು ಬಿಳಿ ನಿಮ್ಗೆ ಗೊತ್ತಿರ್ಬೋದು, ಅಂದರೆ ವೈಟ್ ರಿಫ್ಲೆಕ್ಸ್ ಅಂತ ಹೇಳ್ತಾರೆ. ಸೊ ನೀವು ಬಿಳಿ ಬಟ್ಟೆ ಹಾಕಿದ್ರೆ ಆದಷ್ಟು ಒಳ್ಳೆಯದು, ಅಥವಾ ಕಲರ್ಡ್ ಬಟ್ಟೆ ಸಹ ಹಾಕಬಹುದು. ಈಗ ಇನ್ನು ಈ ಡಸ್ಟ್ಗಳಿಂದ ಚರ್ಮಕ್ಕೆ ಅಲರ್ಜಿ ಆಗೋದು, ಹೌದು, ಈಗ ಅಂದ್ರೆ ಸೆಕೆಗಾಲದಲ್ಲಿ ಜಾಸ್ತಿ. ನಿಮಗೆ ನಿಮ್ಮ 2 ವೀಲರಲ್ಲಿ ಎಲ್ಲಿ ಅದು ಹೋಗ್ಲಿಕ್ಕಿರ್ತದೆ, ವಿಪರೀತ ಗಾಳಿ ಬೀಸ್ತದೆ, ಬಿಸಿ ಗಾಳಿ ಬೀಸ್ತದೆ, ಅದರಲ್ಲಿ ಎಂತ ಹೇಳ್ತಾರೆ ಪೋಲನ್ಸ್ ಅಂತ ನಾವು ಹೇಳ್ತೇವೆ, ಅದೆಲ್ಲ ಇರ್ತದೆ. ಸೊ ನಿಮ್ಗೆ ಎಂತಾಗ್ತದೆ, ಅದು ಮೂಗಿನ ಮುಖಾಂತರ ಹೋಗಿ ನಿಮ್ಗೆ ಮಧ್ಯದಲ್ಲಿ ವಿಪರೀತ ಸೀನು ಬರ್ಲಿಕ್ಕೆ ಶುರು ಆಗ್ತದೆ, ಮೂಗಿನಿಂದ ನೀರು ಇಳಿಲಿಕ್ಕೆ ಶುರು ಆಗ್ತದೆ, ಕಣ್ಣಿನ ಒಳಗಡೆ ಹೋಗಿ ಕಣ್ಣು ಕೆಂಪಾಗ್ತದೆ, ಕಣ್ಣು ತುರಿಸ್ಲಿಕ್ಕೆ ಶುರು ಆಗ್ತದೆ, ಮೈ ಎಲ್ಲ ಟಚ್ ಆಗಿ ಎಂತಾಗ್ತದೆ, ಚರ್ಮದಲ್ಲಿ ಕೆಂಪು ಕೆಂಪು ದದ್ದುಗಳು ಅಂತ ಹೇಳ್ತೇವೆ ನಾವು, ಕೆಂಪು 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 ಇದು ಬರುತ್ತದೆ. ಸೊ ವಿಪರೀತ ಅಲರ್ಜಿ ಆಗಿ ಇಡೀ ಮೈ ತುರಿಸ್ತದೆ. ಸೊ ಡಸ್ಟ್ ಅಲರ್ಜಿ ಅಂದ್ರೆ ಈ ಸೂರ್ಯನ ಕಿರಣ ಮತ್ತೆ ಡಸ್ಟ್ ಇದೆಲ್ಲ ಚರ್ಮದಲ್ಲಿ ಹಾಗೆ ಕೂತ್ರೆ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತೇವೆ, ಆ ಡಸ್ಟ್ಗಳು ಹಾಗೆ ಕೂತ್ರೆ ಅದು ಅಲರ್ಜಿ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಎಲ್ಲಿ ಅದು ಹೊರಗಡೆ ಹೋದ್ರೆ ಕೂಡಲೇ ಬಂದು
ಸ್ನಾನ ಮಾಡಿ ಅದನ್ನು ಹೌದು ಡಸ್ಟನ್ನು ತೆಗೆದ್ರೆ ನಿಮ್ಗೆ ಆ ತುರಿಕೆ ಎಲ್ಲ ಕಮ್ಮಿ ಆಗ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ತುರಿಕೆ ಗಜ್ಜಿ ಕಾಣಿಸಿಕೊಳ್ತದೆ. ಹೌದು, ಅದಕ್ಕೆ ನಾವು ತುರಿಗಜ್ಜಿ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಸ್ಕೇಬೀಸ್ ಅಂತ ಹೇಳ್ತಾರೆ. ಸೆಕೆ ವಾತಾವರಣ, ಹೀಟ್ ಆ್ಯಂಡ್ ಹ್ಯುಮಿಡಿಟಿ ಅಂತ ಹೇಳ್ತೇವೆ. ಸೆಕೆಯಲ್ಲಿ ಹೀಟು ಉಂಟು, ಬೇಕಾದಷ್ಟು ಬೆವರುಂಟು. ಅದು ಸ್ಕೇಬೀಸ್ ಅಂತ ಒಂದು ಅಂಟು ರೋಗದ ಕಾಯಿಲೆ ಹೆಚ್ಚಾಗಿ ಶಾಲಾ ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ. ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಬೇಗವಾಗಿ ಹರಡಲಿಕ್ಕೆ ಈ ವಾತಾವರಣ ಸಹಕಾರಿಯಾಗ್ತದೆ. ಸ್ಕೇಬೀಸ್ ಅಂತ ಹೇಳ್ತಾರೆ, ತುರಿಗಜ್ಜಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಮಕ್ಕಳಲ್ಲಿ ಜಾಸ್ತಿ ಕಾಣುವುದು. ಮತ್ತೆ ಒಂದೇ ಮನೆಯಲ್ಲಿ ಇರುವಾಗ ಅದು ಸಾಂಕ್ರಾಮಿಕವಾಗಿ ಅದು ದೊಡ್ಡವರಲ್ಲಿ ಸಹ ಕಾಣಿಸ್ಕೊಳ್ತದೆ. ಆದರೆ ಮಕ್ಕಳಲ್ಲಿ ಅದು ಜಾಸ್ತಿಯಾಗಿ ಇದು ಬೊಕ್ಕೆಗಳು ಅಂತ ಹೇಳ್ತೇವೆ ನಾವು, ಕೀವು ತುಂಬಿದ ಬೊಕ್ಕೆಗಳು ಕಾಣಿಸ್ಕೊಳ್ತವೆ. ದೊಡ್ಡವರಲ್ಲಿ ಡಸ್ಟ್ ಕಾರಣ ಅಲ್ಲ, ಒಂದು ಕ್ರಿಮಿ ಕಾರಣ. ಹೇಗೆ ನಮಗೆ ತಲೆಯಲ್ಲಿ ಏನು ಆಗ್ತದೆ ಗೊತ್ತುಂಟಲ್ಲ, ಅದೇ ರೀತಿ ಒಂದು ಇಚ್ ಮೈಟ್ ಅಂತ ಹೇಳ್ತಾರೆ, ಒಂದು ಸಣ್ಣ ಕ್ರಿಮಿಯಿಂದ ಬರ್ತದೆ. ಹೆಚ್ಚಾಗಿ ಶಾಲಾ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಮತ್ತೆ ಅವರು ಒಟ್ಟಿಗೆ ಆಡ್ತಾರೆ. ಸೊ ಏನಾಗ್ತದೆ, ಒಬ್ಬರಿಗಿದ್ರೆ ಇನ್ನೊಬ್ಬರಿಗೆ ಈಗ ಸೌಂದರ್ಯ ಪ್ರಿಯ ಪ್ರಜ್ಞೆ ಜಾಸ್ತಿ ಡಾಕ್ಟ್ರೆ, ಚರ್ಮವನ್ನ ಕಾಯ್ದುಕೊಳ್ಬೇಕು ಅಂತ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ಕ್ರೀಮ್ಗಳನ್ನ ಅದನ್ನ ಇದನ್ನ ಬಳಕೆ ಮಾಡಿಕೊಳ್ಳುವಂಥದ್ದು ಕೆಲವೊಮ್ಮೆ ಅದು ಅಪಾಯಕಾರಿ ಆಗಬಹುದು. ಇವರಿಗೆ ಏನು ಸಲಹೆ ಕೊಡ್ತೀವಿ? ಆದಷ್ಟು ಸೆಕೆಗಾಲದಲ್ಲಿ ಕಡಿಮೆ ಮೇಕಪ್ ಮಾಡೋದು ಒಳ್ಳೆಯದು. ಈ ಮೇಕಪ್ ಏನು ಮಾಡ್ತದೆ ಅಂತ ಹೇಳಿದರೆ, ಎಣ್ಣೆ ಸುರಿಸುವ ಗ್ರಂಥಿಗಳನ್ನು ಬ್ಲಾಕ್ ಮಾಡಿ, ನನಗೆ ಇಷ್ಟು ತನಕ ಮೊಡವೆ ಇರಲಿಲ್ಲ, ಈ ಮೇಕಪ್ ಮಾಡಿದ ಮೇಲೆ, ಈ ಸೆಕೆಗಾಲದಲ್ಲಿ ಮೇಕಪ್ ಮಾಡಿದ ಮೇಲೆ ಈಗ ಮೊಡವೆ ಬರಲಿಕ್ಕೆ ಶುರು ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಮೇನ್ ಕಾರಣ ಮೇಕಪ್. ಸೊ ಏನು ಮಾಡ್ತದೆ ಅಂದರೆ, ಮದುವೆ ಸಮಾರಂಭದಲ್ಲಿ ನಾವು ಎಂತ ಮಾಡ್ತೇವೆ, ಮೇಕಪ್ ಎಲ್ಲ ಜಾಸ್ತಿ ಮಾಡ್ತೇವೆ. ದಪ್ಪ ಮೇಕಪ್ ಮಾಡೋದು ಸೂಕ್ತವಲ್ಲ. ಸೊ ಮೇಕಪ್ ಮಾಡ್ಬೋದು, ಸಣ್ಣ ಮಟ್ಟಿಗೆ ಮೇಕಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ದಪ್ಪ ಮೇಕಪ್ ಮಾಡಿದರೆ ಏನಾಗುತ್ತೆ, ಈ ಎಣ್ಣೆ ಸುರಿಸೋ ಗ್ರಂಥಿಗಳಲ್ಲಿ ಮೇಕಪ್ ಬ್ಲಾಕ್ ಆಗಿ ಅಲ್ಲಿ ಮತ್ತೆ ನಮಗೆ ಮೊಡವೆಗಳು ಎಲ್ಲ ಬರಲಿಕ್ಕೆ ಶುರು ಆಗ್ತದೆ. ಅಥವಾ ಮೇಕಪ್ ಇದ್ದು ಅಲರ್ಜಿ ಸಹ, ಈ ಸೆಕೆಗಾಲದ ಬೆವರಿನ ಇದರಿಂದ ಮೇಕಪ್ ಇದ್ದು ಅಲರ್ಜಿ ಸಹ ಬರ್ಬೋದು. ಮುಖ ಊದ್ಕೊಳ್ಳೋದು ಎಲ್ಲ ಬರ್ಬೋದು. ಈ ಸಂದರ್ಭದಲ್ಲಿ ಕೆಲವೊಮ್ಮೆ ಸೊಳ್ಳೆಗಳಿಂದ ತಡೆಗಟ್ಟಲಿಕ್ಕೆ ಕೆಲವು ಕ್ರೀಮ್ಗಳನ್ನೆಲ್ಲ ಹಾಕೋದು, ಇದರಿಂದ ಏನಾದರೂ ಅಪಾಯ ಇದೆಯಾ? ಸೊಳ್ಳೆಗಳ ಕ್ರೀಮಿಂದ ಅಪಾಯ ಇಲ್ಲ, ಆದರೆ ಮಕ್ಕಳಿಗೆ ಉಪಯೋಗ ಮಾಡೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ದೊಡ್ಡವರು ಉಪಯೋಗ ಮಾಡಬಹುದು. ಸೊ ಚರ್ಮದ ರೋಗ ಬರದೇ ಇರುವಂತ ಬಹಳ ಮುಖ್ಯವಾಗಿ ಶುಚಿತ್ವ, ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ವಾತಾವರಣ ಅರ್ಥ ಮಾಡಿಕೊಂಡು ನಾವು ಹೇಗೆ ಅದಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡೋದು ಅಂತ ಹೇಳ್ತೇವೆ. ವಾತಾವರಣ, ತಿನ್ನುವ ಆಹಾರಕ್ಕೂ ಚರ್ಮಕ್ಕೂ ಸಂಬಂಧ ಇದೆ. ಎಸ್ಪೆಷಲಿ ಮೊಡವೆ ನೀವು ಥಿಂಕ್ ಮಾಡೋದಾದ್ರೆ ತಿನ್ನುವ ಆಹಾರಕ್ಕೂ ಚರ್ಮಕ್ಕೂ ಸಂಬಂಧ ಇದೆ. ಎಸ್ ಡಾಕ್ಟ್ರೆ, ಧನ್ಯವಾದಗಳು ಡಾಕ್ಟ್ರೆ. ಎಲ್ಲ ಸೆಕೆಗಾಲದ ಒಂದಷ್ಟು ಚರ್ಮದ ಕಾಯಿಲೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಇದು ಡಾಕ್ಟರ್ ಗಣೇಶ್ ಕಾಮತ್ ಅವರ ಜೊತೆಗೆ ಡರ್ಮಟಾಲಜಿ ಅಂದರೆ ಚರ್ಮ ರೋಗದ ಕಾಯಿಲೆಗಳ ಬಗೆಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಸೆಕೆಗಾಲದಲ್ಲಿ ಬರುವಂಥ ಕಾಯಿಲೆಗಳೇನಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ವೈದ್ಯರೊಂದಿಗೆ ಸಂವಾದದಲ್ಲಿ ಈ ಮಾಹಿತಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ಮುಂದುವರೆದಿದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.